ಮಂಗಳೂರಿನ ಜಪ್ಪುವಿನ ಸಂತ ಆಂಥೋನಿ ಅವರ ಆಶ್ರಮದಲ್ಲಿ ವಾರ್ಷಿಕ ಹಬ್ಬವನ್ನು ಆಚರಿಸಲಾಯಿತು. ಆ ಪ್ರಯುಕ್ತ ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷ ಅತಿ ವಂದನೀಯ ಪೀಟರ್ ಪೌಲ್ ಸಾಲ್ಡಾನಾ ಅವರು ಪತ್ರಕರ್ತರಿಗೆ ಮತ್ತು ಅರ್ಹರಿಗೆ ಆಹಾರ ಧಾನ್ಯದ ಕಿಟ್ ವಿತರಿಸಿ ಹರಸಿದರು. ಅದಕ್ಕೆ ಖಂಡಿತವಾಗಿ ನಾವು ಕ್ರೈಸ್ತರು ನಂಬುವ ಪ್ರಕಾರ ಅವರಿಗೆ ಇರುವ ಅನನ್ಯ ಭಕ್ತಿ ಯೇಸು ಕ್ರಿಸ್ತರಲ್ಲಿ ಹಾಗೂ ದೇವರ ವಾಕ್ಯದ ಮೇಲೆ ಈ ನಾಲ್ಗೆ ಮೂಲಕ ಅವರು ದೇವರ ವಾಕ್ಯವನ್ನು ಪ್ರಕಟಪಡಿಸಿದರು. ಜನರಲ್ಲಿ ಪ್ರತ್ಯೇಕವಾಗಿ ದೇವರ ವಿಶ್ವಾಸವನ್ನು ಮೂಡಿಸಿದರು ಹಾಗೂ ಸಂಪೂರ್ಣವಾಗಿ ತಮ್ಮನ್ನೇ ತಾವು ದೇವರಿಗೆ ಸಮರ್ಪಿತರಾಗಿ ದಾನವಾಗಿ ಕೊಡಲು ಅಥವಾ ದೇವರಲ್ಲಿ ತಮ್ಮನ್ನೇ ತೊಡಗಿಸಿಕೊಳ್ಳಲು ಅವರು ಪ್ರೇರಣೆ ನೀಡಿದರು. ಹಾಗಾಗಿ ಅವರ ಈ ಹಲ್ಲುಗಳ ಎಲುಬು ಹಾಗೂ ಈ ನಾಲಿಗೆ ಇನ್ನೂ ಕೂಡ ಅದನ್ನು ಜೋಪಾನವಾಗಿ ಇಟ್ಟಿದ್ದಾರೆ. ಹೀಗೆ ಎಲ್ಲಾ ಶರೀರದ ಇಡೀ ಭಾಗಗಳು ನಾಶವಾಗಿ ಹೋದರು. ಈ ಎರಡು ಭಾಗಗಳು, ಯಾಕೆಂದರೆ ನಾಲಿಗೆ ಮತ್ತು ಅದನ್ನು ರಕ್ಷಿಸಿದ ಈ ದವಡೆ, ಅದನ್ನು ದೇವರು ಇನ್ನೂ ಕೂಡ ಜೋಪಾನವಾಗಿ ಇಟ್ಟಿದ್ದಾರೆ ಎಂದ ತಕ್ಷಣ ನಮಗೆ ತಿಳಿಯಬೇಕು, ದೇವರು ಅದೃಷ್ಟರು ಅಂತೂ ಮನುಷ್ಯರ ಮೂಲಕ ಸದೃಷ್ಟರ ಮೂಲಕ ತಮ್ಮ ಮಹತ್ ಕಾರ್ಯಗಳನ್ನು ಸ್ಟೇನ್ಲಿ ಬಂಟ್ವಾಳ್ ಇವರು ಕಿಟ್ ವಿತರಣಾ ನೇತೃತ್ವವನ್ನು ವಹಿಸಿದ್ರು. ಫಾದರ್ ರೋಷನ್, DKKW GS ಕೇಂದ್ರ ಸಮಿತಿಯ ಸದಸ್ಯ ಬಾಳ ಜಗನ್ನಾಥ್ ಶೆಟ್ಟಿ, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯಕ್ ಇಂದಾಚೆ, ಚಿಪ್ಪು ಸಂತ ಆಂಥೋನಿ ಆಶ್ರಮದ ನಿರ್ದೇಶಕ ರೆವರೆಂಡ್ ಫಾದರ್ ಒನಿಲ್ ಡಿಸೋಸಾ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. ಶರಸಾಲ್ಯ V4 ನ್ಯೂಸ್ ಮಂಗಳೂರು.